ಕಣ್ಣ ನೀರಿನಲ್ಲಿ ಕೈ ತೊಳೆಯುತ್ತಾ ಇದ್ದೇನೆ. ಇಷ್ಟವರೆಗೂ ಏನು ನನಗೆ ಸುಖ ಇಲ್ಲ. ನಾವು ಇಬ್ಬರು ತಂದೆ ತಾಯಿಯವರು ಹೆಣ್ಣು ಮಕ್ಕಳನ್ನು ಕೊಟ್ಟು ಹೋಗಿದೆ. ಅವರು ವಾರಕ್ಕೊಮ್ಮೆ ಬಂದು ನಮ್ಮ ಕೆಲಸವನ್ನು ಮಾಡಿ ಹೋಗುತ್ತಾರೆ. ಅವನು ಸಾಪಿ ಇಲೆಕ್ಷನ್ಗೆ ನಿಂತರೆ ನಮಗೆ ತೊಂದರೆ ಆಗ್ತದೆ. ಅವನು ನಿಲ್ಲಬಾರದು. ನಾನು 2-3 ಆಪರೇಷನ್ ಆಗಿದೆ. ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ. ಯಾರು ಇಲ್ಲದವರು ಬಂದರೆ ನಾವು ಹೊರಗೆ ಹೋಗುವುದಿಲ್ಲ, ಹೆದರಿಕೆ ಆಗ್ತದೆ. ಆ ದಿವಸ ನಾವು ಯಾರು ಮನೆಯವರು ಇರಲಿಲ್ಲ. ನನ್ನ ಮಗಳನ್ನು ಕೊಟ್ಟ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿಗೆ ಅದರಿಂದ ಜಾಸ್ತಿ ಮಾಡ್ತಾನೆ. ಅಧಿಕಾರ ಬಂದರೂ ಅದರಿಂದ ಜಾಸ್ತಿ ಮಾಡ್ತಾನೆ. ಅವನು ಒಳ್ಳೆ ಕೆಲಸ ಮಾಡುವುದಿಲ್ಲ. ಕೆಬಿಕೆಂಜಿ ಕಣ್ಣು ತೋಜ್ಜರಿಗೆ ಹಾರ್ಟ್ ಪೇಷಂಟರು ಎಂಕಲೆ ಏರುಂಡು ನನ್ನ ಅಭಿಪ್ರಾಯ ತಗಲೆ ಮೂಜಿ ಪೊಣ್ಣು ಜೋಕುಲು ಇನ್ನ ಇತ್ತೆಂಕಲೇನು ಪೊಣ್ಣು ಜೋಕುಲು ತಗೊಂಡು ಅವಳೊಂಜಿ ಅಕ್ಕನ ಕಣತ್ತದಿಲ್ಲ ಮಾಲ್ತೊಂಡು ಅಲ್ಲೇ ಎಡ್ಡೆ ಪಡಿಕೆ ಪೂರ ಏನು ತೂಪೆಂಟ ಆಯಿ ಪಂಡಿತೆ ತೇಲಾಲಿ ಇಲ್ಲಲ್ಲ ಅವು ಉಳ ಇಜ್ಜಿ ಮೂಜಿ ಪೊಣ್ಣು ಜೋಕುಲು ಇತ್ತೆಂಕಲೇನು ತಗೊಂಡು ತುಳ್ಳೇರು ಎಂಕಲೆಗೆ ಏರ್ಲ ಇಜ್ಜಿ ಅಣ್ಣ ಎಂಕಲದ ಆಯ್ತಾಲ್ಪಡು ಸಾಪಿ ಓಟು ಉಂಚೆಂಡ ಇನಿಯನ್ನ ಬಾಳೆನ ಒಂಜಿ ತಪ್ಪನೆ ಇಜ್ಜಂದೆ ಆಯಿ ಕೆರಿತು ಪಾಡಿಯೇ ಅಂಡ ಸಮಸ್ಯೆ ಆಗಲ ಉಂಡು ದುಂಬ ಪೆರ ಇಪ್ಪು ಆಗಲ ಕೆರುತು ಪಾಡಿ ನಾನು ಆಯ್ ಓಟು ಕುಂತಿನ ಎಂಕಲೇನು ಎನ್ನ ಜೋಕುಲೇನು ಎಂಕಲೆಲ್ಲ ಸಾಧಿ ನಡಪೆರ ಸಾಧ್ಯ ಜನ ಆಯ್ ನನ್ನ ಬೇತೆ ಜನವನ್ನೆಲ್ಲ ಇಂಚನೆ ಮಾಲ್ಪುಣ ಎನ್ನ ಮಗನ ಮಾತ್ರ ಹತ್ತು ಬೇತೆ ಜನಕ್ಕಳೆಲ್ಲ ನಾನು ಎಲ್ಲ ನಾನು ಬದುಕೆರ ಹುಡ್ಪುಣ ಆಯತ್ತಾಯಿ ಅನವಾಸ ತಪ್ಪನೆ ಹೆಜ್ಜೆ ನಿನ್ನ ಬಾಳಿನ ಕೆರಿಯೇ ನನ್ನ ಭಾಗ್ಯದಾಗಲೆಲ್ಲ ಅಂತ ಬದುಕುನ ಆಲೋಚನೆ ಹೆಜ್ಜಿದನ ಇಂಚಿನ ಅಂತ ಆಗ ಅವಕಾಶ ಕೊರಿಯರ್ನೇ ಬಲ್ಲಿ ಆಗ ಓಟು ಕುಂತು ಅವಕಾಶ ಕೊರಿಯರ ಬಲ್ಲಿ ಅಂಚಾತು ನಾನು ಧೈರ್ಯ ಇಜ್ಜೆ ಎಂಕಲೆಗ್ ನನ್ನ ರಾತ್ರಿ ಬತ್ತು ಎಂಕಲೇನೆಲ್ಲ ಕೆರೆಯಿಂದ ಎಂಚ ಹೊಂಡ್ರು ನಾಯಿ